ಮಂಗಳೂರಿನ ಕೋಡಿಕಲ್ ಕ್ರಾಸ್ನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭೀಕರ ದುರಂತ ಸಂಭವಿಸಿದ್ದು ದ್ವಿಚಕ್ರ ವಾಹನ ಸವಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಂಗಳೂರಿನಿಂದ ಕೇರಳಕ್ಕೆ ಮೀನು ಸಾಗಿಸುತ್ತಿದ್ದ ಲಾರಿ ಮತ್ತು ದ್ವಿಚಕ್ರ ವಾಹನ ನಡುವೆ ಡಿಕ್ಕಿಯಾಗಿದೆ. ಡಿಕ್ಕಿಯಾದ ರಭಸಕ್ಕೆ ದ್ವಿಚಕ್ರ ವಾಹನ ಸವಾರಿ ಲಾರಿಯಡಿಗೆ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆದರೆ ಆಕೆ ಯಾರು ಎನ್ನುವುದು ಇನ್ನೂ ತಿಳಿದು ಬಂದಿಲ್ಲ. ಹೆಚ್ಚಿನ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ತನಿಖೆ ನಡೆಸ್ತಾ ಇದ್ದಾರೆ. ಮಹಿಳೆಯೊಬ್ಬರು ಲಾರಿ ಅಡಿಗೆ ಬಿದ್ದು ಸತ್ತಿದ್ದಾರೆ. ಅಲ್ಲೇ ಹೊಂಡ ಇದೆ, ರಸ್ತೆಯ ಹೊಂಡದ ಹತ್ತಿರ ಬರುವಾಗ ಅವರ ಸ್ಕೂಟರ್ ಅನ್ನ ಸ್ಲೋ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹಿಂದಿನಿಂದ ವೇಗವಾಗಿ ಬಂದಂತ ಫ್ಲೈಓವರ್ನಿಂದ ಬಂದಂತ ಲಾರಿ ಏನಿದೆ ಅದರ ಅಡಿಗೆ ಈ ಹುಡುಗಿ ಬಿದ್ದಿದ್ದಾರೆ, ಪ್ರಾಣ ಹೋಗಿದೆ. ಈ ಹೆದ್ದಾರಿಯನ್ನ ಕೇಳುವವರು ಯಾರು ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಎಷ್ಟೊಂದು ಹೊಡ್ಡಗುಂಡಿಗಳಿಂದ ಜನ ಒಬ್ಬೆ ಆಗ್ತಾ ಇದ್ದಾರೆ. ಹೊಂಡಗುಂಡಿಗಳ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರು ಕೂಡ ಅದನ್ನ ಕೆಲವೇ ದಿನಗಳಲ್ಲಿ ಮರೆತು ಬಿಡುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಶಾಸಕರು ಸಂಸದರು ಇಲ್ಲಿ ಬರಬೇಕು. ಎಲ್ಲಿದ್ದಾರೆ? ಕೇವಲ ಹೆದ್ದಾರಿ ಅಧಿಕಾರಿಗಳ ತಲೆಗೆ ಹಾಕಿ ಬಿಡುವುದಲ್ಲ. ಯಾವಾಗ ನೋಡಿದ್ರು ಕೂಡ ಅದನ್ನ ಹೆದ್ದಾರಿಯವರ ಸಮಸ್ಯೆ, ಹೆದ್ದಾರಿ ಅಧಿಕಾರಿಗಳ ಸಮಸ್ಯೆ ಅಂತ ತೋರಿಸಲಾಗ್ತಾ ಇದೆ. ರೋಡ್ ಗುಂಡಿ ತಪ್ಪಿಸಿಗೆ ಹೋಗಿ ಸ್ಕೂಟರ್ನ ಆಯಾ ತಪ್ಪಿ ಬಿಟ್ಟು ರೋಡಿಗೆ ಬಿದ್ದಾಳೆ. ಒಂದು ಮೀನು ಲಾರಿ ಅಡಿಗಡೆ 20 ಫೀಟ್ ಎಳ್ಕೊಂಡು ಹೋಗಿದೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಾಳ ಚೌಕಿಯಿಂದ ಬೈಕಂಪಾಡಿವರೆಗೆ ಇದು 5ನೇ ಮರಣ ಈ ದಿನ ಆಗಿತ್ತು. ಇಷ್ಟಾದ್ರೂ ಕೂಡ ಹೈವೇ ಪ್ರಾಧಿಕಾರದವರು, ಹೈವೇ ಅಧಿಕಾರಿಗಳಾಗಿ ಸಂಬಂಧಪಟ್ಟ ಯಾರು ಕೂಡ ಇದ್ರ ಬಗ್ಗೆ ತಲೆ ಹಾಕುವುದಿಲ್ಲ. ಇದು ಮಂಗಳೂರಲ್ಲಿ ಮಾತ್ರ ಈ ತರ ನಡೀತಾ ಇದೆ. ಬೇರೆ ಘಟ್ಟದ ಮೇಲೆ ಈ ತರ ಆಗಿದ್ರೆ ಈಗ ಬೇರೆನೇ ವ್ಯವಸ್ಥೆ ಆಗ್ತಿತ್ತು. ಬದಲಿಗೆ ಇಲ್ಲಿಯ ಗುಂಡಿಗಳನ್ನು ಅಳತೆ ಮಾಡುವಂತ ಒಂದು ಸೌಜನ್ಯತೆ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ ತೋರಿಸಿದ್ದಾರೆ. ಸಂಚಾರಿ ಇಲಾಖೆಯವರು ಹೆಲ್ಪ್ ಮಾಡ್ತಿದ್ದಾರೆ. ನಾನು ಹೇಳೋದು ಒಂದೇ ಒಂದು ವಿಷಯ, ಹೈವೇ ಪ್ರಾಧಿಕಾರದವರು ಬೇಡ, ಹೈವೇ ನಮ್ಗೆ ಇಲ್ಲಿ ಬೇಡ. ನಮ್ಗೆ ಇಲ್ಲಿ ಹೈವೇ ಬೇಕೇ ಬೇಕಿಲ್ಲ. ಸಿಟಿ ಒಳಗೆ ಹೈವೇ ಬೇಡ. ಹೈವೇ ಬೇಡ ಕಡೆ ಸ್ಥಳಾಂತರ ಮಾಡಿ. ಎಷ್ಟು ಜೀವ ಅಂತ ಇನ್ನು ತಗೊಳ್ತೀರಿ ನೀವು? ಹೊಂಡ ನೋಡಿ, ಒಂದು ಫೀಟ್ ಹೊಂಡ ಉಂಟು. ಆ ಹೊಂಡದಲ್ಲಿ ಅವರು ಒಂದು ಬಿದ್ದು ಸಾಯಿಲಿ. ಯಾರಿದ್ದಾರೆ ಪದಾಧಿಕಾರಿ ಇದ್ದಾರೆ, ಅವರು ಬಂದು ಸಾಯಿಲಿ. ರೋಡ್ ಗಾಡಿಯವರೆಲ್ಲ ಅವರು ಮೀನು ಗಾಡಿಯವರ ಸಮಸ್ಯೆ ಅಲ್ಲ. ಇದು ಗಾಡಿ ರೋಡ್ ಇದ್ದಾಗತ್ತು ಹೊಂಡಕ್ಕೆ ಬಿದ್ದು ಆ ಕಡೆ ಬಿದ್ದು ಅಂತದ್ದು. ಇದಕ್ಕೆ ಪರಿಹಾರ ಕೂಡಲೇ ಮಾಡಬೇಕು. ಇವತ್ತು ಹೊಂಡ ಮುಚ್ತಾರೆ, ಇಲ್ಲಿಂದ ಹೊಂಡ ಮುಚ್ತಾರೆ, ಅಲ್ಲಿ ಒಬ್ಬ ಬಿದ್ದು ಸಾಯ್ತಾನೆ, ಅಲ್ಲಿ ಹೊಂಡ ಬಿದ್ದು ಬಿಡ್ತಾನೆ, ಅಲ್ಲಿ ಮತ್ತೊಬ್ಬ ಸಾಯ್ತಾನೆ. ಇದಕ್ಕೆ ಹೇಳಿದ್ರೆ ಫುಲ್ ರೋಡ್ ಆಗಬೇಕು.